ತಮ್ಮೆಲ್ಲರಿಗೂ ಮುಡಿಬಾಗುತ್ತಾ ಇದೀಗ ನಮ್ಮನ್ನಗಲಿದ 4 ಮಂದಿ ಕಲಾವಿದರ ನೆನಪನ್ನು ನಾವು ಮಾಡಬೇಕು. ಕಳೆದ ವರ್ಷ ಅಲ್ಲ, ಅದರ ಮುಂಚಿನ ವರ್ಷ ಈ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ಬಲಿಪ ಪ್ರಸಾದ್ ಭಾಗವತರು ತೆಂಕುತಿಟ್ಟು ಯಕ್ಷಗಾನ ರಂಗದ ಉಭಯ ಶೈಲಿ, ಬಲಿಪ ಶೈಲಿ ಹಾಗೂ ಅಗರಿ ಶೈಲಿ. ಬಲಿಪ ಶೈಲಿಯ ಉತ್ತರಾಧಿಕಾರಿಯಾಗಿದ್ದವರು ಬಲಿಪ ಪ್ರಸಾದಣ್ಣ. ಯಕ್ಷರಂಗದ ಭೀಷ್ಮ ಬಲಿಪ ನಾರಾಯಣ ಭಾಗವತರು ಹಾಗೂ ದಿವಂಗತ ಜಯಲಕ್ಷ್ಮಿ ಅಮ್ಮ ದಂಪತಿಯ ಸುಪುತ್ರರು. ತಂದೆಯೇ ಯಕ್ಷಗಾನಕ್ಕೆ ಗುರು. 1994ರಲ್ಲಿ 17ನೇ ವರ್ಷ ಪ್ರಾಯದಲ್ಲಿ ಕಲ್ಲಾಡಿ ವಿಠಲ್ ಶೆಟ್ಟರ ಸಂಚಾಲಕತ್ವದ ಕಟೀಲು ಮೇಳಕ್ಕೆ ಸೇರ್ಪಡೆ. 28 ವರ್ಷ ಕಟೀಲು ಮೇಳವೊಂದರಲ್ಲೇ ಭ್ರಮರಾಂಬಿಕೆಯ ಪದತಲದಲ್ಲಿ ಭ್ರಮರವಾಗಿ ಅವರ ಗಾನಯಾನ ಸಾಗಿತು. ಬಹಳ ಸಜ್ಜನ, ಸಾತ್ವಿಕ ವ್ಯಕ್ತಿತ್ವ, ಮೃದು ಮಾತು, ಮಿತ ಮಾತು, ವಾಮನ ಮೂರ್ತಿಯಾದರೂ ಯಕ್ಷಗಾನ ರಂಗದಲ್ಲಿ ತ್ರಿವಿಕ್ರಮರಾಗಿ ಬೆಳೆದವರು. ತಂದೆಯಲ್ಲಿರುವ ವಿದ್ಯಾಸಂಪತ್ತನ್ನು, ಅವರಲ್ಲಿ ಏನೆಲ್ಲ ವಿದ್ಯೆ ಇತ್ತೋ ಅದೆಲ್ಲವನ್ನು ಆಪೋಷಣ ಮಾಡಿದವರು. ತೆಂಕುತಿಟ್ಟು ಯಕ್ಷಗಾನ ರಂಗಕ್ಕೆ ಮಹಾಪ್ರಸಾದವಾಗಿದ್ದವರು. ಪರಂಪರೆಯನ್ನು ಬಿಡದೆ ನಾವೀನ್ಯತೆಯನ್ನು ಸೇರಿಸಿಕೊಂಡು ಒಳ್ಳೆಯ ರಸದೌತಣವನ್ನು ಕೊಡುತ್ತಿದ್ದ ಶ್ರೇಷ್ಠ ಭಾಗವತರು. ಒಳ್ಳೆಯವರನ್ನು ದೇವರು ಬೇಗ ಕರೆಸಿಕೊಳ್ತಾರಂತೆ. ಹಾಗೆ ಅವರನ್ನು ಉಳಿಸಿಕೊಳ್ಳುವ ಭಾಗ್ಯ ನಮಗಿಲ್ಲ. ಅಸ್ವಸ್ಥರಾಗಿ ಕಳೆದ ಏಪ್ರಿಲ್ ತಿಂಗಳ 10ನೇ ತಾರೀಕಿನಂದು ಪರಮಾತ್ಮನ ಪಾದವನ್ನು ಸೇರಿದ್ದಾರೆ. ಕಳೆದ ವರ್ಷ ಕಟೀಲು ಮೇಳ ಸೇವೆಯಾಟಕ್ಕೆ ಹೊರಟ ಮರುದಿವಸ ಪೊಲಳಿಯಲ್ಲಿ ಕಟೀಲು ಮೇಳದ ಸೇವೆ. ಆವತ್ತು ಪ್ರಸಾದಣ್ಣನ ಮೇಳವೇ ಇಲ್ಲಿಗೆ ಬಂದಿತ್ತು. ಕಟೀಲು ಮೇಳದ ರಂಗಸ್ಥಳದಲ್ಲಿ ಕೊನೆಯದಾಗಿ ಹಾಡಿದ್ದು ಇದೇ ಸ್ಥಳದಲ್ಲಿ. ವಿಜಯವಾಹಿನಿ ಪ್ರಸಂಗದಲ್ಲಿ ಕಾರ್ತವೀರ್ಯಾರ್ಜುನ ಪ್ರಸಂಗಕ್ಕೆ ಸಭಾ ಕ್ಲಾಸನ್ನು ತಕ್ಕೊಂಡು ಬಹಳ ಸುಶ್ರಾವ್ಯವಾಗಿ ಪೊಲಳಿ ಮಹಾಮಾತೆಯ ಸೇವೆಯನ್ನು ಮಾಡಿದ್ದಾರೆ. ಅದೇ ಕಟೀಲು ಮೇಳದ ರಂಗಸ್ಥಳದಲ್ಲಿ ಕೊನೆಯ ಹಾಡಾಗಿ ಹೋಯಿತು ಪ್ರಸಾದಣ್ಣನಿಗೆ. ಅವರೆಲ್ಲ ನಮ್ಮನ್ನು ಅಗಲಿದುದು ಅವರ ಕುಟುಂಬಕ್ಕೆ ಮಾತ್ರವಲ್ಲ, ಯಕ್ಷಗಾನ ರಂಗಕ್ಕೆ ಮಾತ್ರವಲ್ಲ, ಇನ್ನೂ ಯಕ್ಷಗಾನವನ್ನು ಕಲಿಯುವಂಥ ಅನೇಕ ಮಂದಿಗೆ ಅದು ತುಂಬಲಾರದಂತಹ ನಷ್ಟ. ಪ್ರಸಾದಣ್ಣನ ಸ್ಥಾನವನ್ನು ತುಂಬುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಪ್ರಸಾದಣ್ಣನೇ ಮತ್ತೊಮ್ಮೆ ಹುಟ್ಟಿ ಬರಬೇಕು. ಅಂತಹ ಯೋಗ್ಯತೆ ಕೂಡಿ ಬರಲಿ. ಅವರಿಗೆ ಪೊಲಳಿ ಮಹಾಮಾತೆ ಸಾಹಿತ್ಯವನ್ನು ಕರುಣಿಸಲಿ. ಅವರನ್ನು ದುಃಖವನ್ನು ಸಹಿಸುವ ಶಕ್ತಿಯನ್ನು ನಮಗೆಲ್ಲರಿಗೂ ಅನುಗ್ರಹಿಸಲಿ. ಅಂತಹ 100 ಕಲಾವಿದರು ಈ ಯಕ್ಷರಂಗದಲ್ಲಿ ಉದಿಸಿ ಬರಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಶ್ರೀಯುತ ಪ್ರಸಾದ್ ಬಲಿಪ ಇವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇನೆ. ಮತ್ತೊಬ್ಬರು ಮುಳಿಯಾಲ ಭೀಮಭಟ್ರು. 1930ರಲ್ಲಿ ಕಾಸರಗೋಡಿನ ಕೊರಕೋಡು ಎನ್ನುವಲ್ಲಿ ಮೊದಲನೇ ದೇವಿ ಮಹಾತ್ಮೆ ಆದದ್ದು ನಮ್ಮ ಕಣಿಪುರ ಪತ್ರಿಕೆಯಲ್ಲಿ ನಾನು ನೋಡಿದಂತಹ ವಿಷಯ. 1940ರಲ್ಲಿ ಕಿನ್ನಿಗೋಳಿಯಲ್ಲಿ ಮೊದಲಾಗಿ ದೇವಿ ಮಹಾತ್ಮೆ ಆಯಿತಂತೆ. ಆ ಬಳಿಕ 1960ರಲ್ಲಿ ಕಟೀಲು ಮೇಳದಲ್ಲಿ ದೇವಿ ಮಹಾತ್ಮೆಯನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದರು. ಆವತ್ತು ದೇವಿಯ ಪಾತ್ರ ಮಾಡ್ತಾ ಇದ್ದವರು ಕಡಂದೇಳು ಪುರುಷೋತ್ತಮ ಭಟ್ಟರು. ಅವರ ಬಳಿಕ ದೇವಿಯ ಪಾತ್ರದಲ್ಲಿ ರಂಜಿಸಿದವರು ಮುಳಿಯಾಲ ಭೀಮಭಟ್ಟರು. ಅವರ ಶರೀರ ಮತ್ತು ಶಾರೀರ ಸ್ತ್ರೀ ವೇಷಕ್ಕೆ ಬಹಳ ಒಪ್ಪುವಂತಿತ್ತು. ದೇವಿ ಇರಬಹುದು, ದೇವಿ ಭಟ್ರು ಅಂತಲೇ ಅವರನ್ನು ಕರೆಯುವುದು. ದಾಕ್ಷಾಯಿಣಿ, ಸೀತೆ, ದಮಯಂತಿ, ಮಂಡೋದರಿ ಇಂತಹ ಗರತಿ ಪಾತ್ರಕ್ಕೆ ಜೀವ ಕೊಟ್ಟವರು ಭೀಮಭಟ್ರು. ಪ್ರಾಯ ಸಂದುತ್ತಲೇ ಅವರು ಕಿರೀಟ ವೇಷಕ್ಕೆ ಪದಾರ್ಪಣೆ ಮಾಡಿದರು. ಅರ್ಜುನ, ಕಾರ್ತವೀರ್ಯ ಇಂತಹ ಪೌರಾಣಿಕ ಪಾತ್ರಗಳನ್ನು, ಹಾಗೆ ತುಳು ಪ್ರಸಂಗದಲ್ಲಿ ಕೂಡ ಅವರು ಪಾತ್ರವನ್ನು ಮಾಡ್ತಾ ಇದ್ದರು. ಸುಮಾರು 60 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದವರು. ನಿವೃತ್ತಿಯ ಬಳಿಕ ಸುಂಕದಕಟ್ಟೆ ಸ್ವಾಮೀಜಿ ಆಶ್ರಯದಲ್ಲಿದ್ದರು. ಆ ಬಳಿಕ ಯಕ್ಷಗಾನ ಕಲಾಪೋಷಕರಾದ ಕಾಂತಾವರ ಡಾಕ್ಟರ್ ಜೀವನ್ದಾರ್ ಬಳ್ಳಾಲ್ರವರ ಪೋಷಣೆಯಲ್ಲಿ ಕಾಂತಾವರ ದೇವಸ್ಥಾನದಲ್ಲಿದ್ದರು. ಕಳೆದ ವರ್ಷ ಅವರು ನಮ್ಮನ್ನಗಳಿದ್ದಾರೆ. ಅಂತಹ ಮುಳಿಯಾಲ ಭೀಮಭಟ್ರಿಗೆ ಕಳೆದ ವರ್ಷ ಅಲ್ಲ, ಅದರ ಮುಂಚಿನ ವರ್ಷ ಇದೇ ವೇದಿಕೆಯಲ್ಲಿ ನಾವು ಸನ್ಮಾನವನ್ನು ಮಾಡಿದ್ದೇವೆ. ಅಂತಹ ಧೀಮಂತ ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ಮತ್ತೊಬ್ಬರು ನಾವು ನೆನಪು ಮಾಡಿಕೊಳ್ಬೇಕಾದ್ದು ಬೆಳ್ಳಾರೆ ವಿಶ್ವನಾಥ ರೈಗಳು. ಯಕ್ಷಗಾನ ರಂಗದ ಕಾಡ ಮಲ್ಲಿಗೆಯಾಗಿ ಬೆಳಗಿದವರು. ತಂದೆ ಸುಬ್ಬಯ್ಯ ರೈ, ತಾಯಿ ಮಂಜಕ್ಕೆ. 1949 ಫೆಬ್ರವರಿ ತಿಂಗಳ 28ರಂದು ಬೆಳ್ಳಾರೆಯಲ್ಲಿ ಜನನ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿ ಸಣ್ಣ ಪ್ರಾಯದಲ್ಲಿಯೇ ಯಕ್ಷಗಾನದ ಬಗ್ಗೆ ಆಸಕ್ತರಾಗಿ 9ನೇ ವರ್ಷ ಪ್ರಾಯದಲ್ಲಿ ರಂಗ ಪ್ರವೇಶ ಮಾಡಿದರು. ಕರ್ನಾಟಕ ಮೇಳದಲ್ಲಿ 35 ವರ್ಷ, ಕಟೀಲು ಸೇರಿದಂತೆ ವಿವಿಧ ಮೇಳಗಳಲ್ಲಿ 30 ವರ್ಷ, ಒಟ್ಟು 65 ವರ್ಷ ಕಲಾ ಸೇವೆ ಮಾಡಿ ನಿವೃತ್ತಿಯನ್ನು ಪಡೆದವರು. ಒಳ್ಳೆಯ ನಾಟ್ಯ ಪ್ರಸ್ತುತಿ,
ಅಮ್ಮಣ್ಣಾಯರಂಥ ಮಹಾಭಾಗವತರೇ ಅವರ ನಾಟ್ಯವನ್ನು ಅವರ ವೇಷವನ್ನು ಮೆಚ್ಚಿದವರು, ಕೊಂಡಾಡಿದವರು. ಕಲ್ಲಾಡಿ ಕೊರಗ ಶೆಟ್ಟರು, ಕಲ್ಲಾಡಿ ವಿಠಲ್ ಶೆಟ್ಟರು, ಕಲ್ಲಾಡಿ ದೇವಪ್ರಸಾದ್ ಶೆಟ್ಟರು 3 ಜನ ಯಜಮಾನರ ಒಟ್ಟಿಗೆ ಕೆಲಸವನ್ನು ಮಾಡಿದಂತಹ ವ್ಯಕ್ತಿ ಬೆಳ್ಳಾರಿ ವಿಶ್ವನಾಥರಯ್ಯವರು. ಒಂದು ವಿಷಯವನ್ನು ನಾನು ನೆನಪು ಮಾಡಬೇಕು. ಯಕ್ಷಕಲಾ ಪೊಲಲಿಗೆ ಅವರ ಕೊಡುಗೆ ಬಹಳ ಒಂದು ದೊಡ್ಡ ಉಪಕಾರವನ್ನು ಮಾಡಿದರು. ಒಂದು 10-15 ವರ್ಷಗಳ ಮೊದಲು ಈ ವೇದಿಕೆಯಲ್ಲಿ ಚೂಡಾಮಣಿ, ವೀರಮಣಿ, ಶಮಂತಕಮಣಿ ಎನ್ನುವಂಥ 3 ಪ್ರಸಂಗ ಇತ್ತು. ಅದರಲ್ಲಿ ಶ್ರೀ ಪಾತ್ರ, ಸೀತೆ ಪಾತ್ರ ಮಾತ್ರ. ಸೀತೆ ಪಾತ್ರ ಮಾಡುವವರು ಕೊನೆ ಕ್ಷಣದಲ್ಲಿ ಬರಲಿಲ್ಲ. ನಮಗೆ ಸ್ತ್ರೀ ಪಾತ್ರ ಮಾಡುವುದಕ್ಕೆ ಯಾರು ಬರಲಿಲ್ಲ, ಶ್ರೀವೇಶ ಇದ್ದದ್ದು ಒಂದೇ. ಪುರುಷ ಪಾತ್ರವನ್ನು ಮಾಡುವುದಕ್ಕೆ ಬೆಳ್ಳಾರಿ ವಿಶ್ವನಾಥರಯ್ಯವರು ಬಂದಿದ್ದರು. ಅವರಲ್ಲಿ ಹೋಗಿ ಕೇಳಿಕೊಂಡಾಗ ಆವತ್ತು ಅವರಿಗೆ ಸ್ವಲ್ಪ ಪ್ರಾಯ ಆಗಿತ್ತು. ಈ ಮುಸುಂಟುಗು ಸೀತೆ ಯಾವ ಎನ್ನುವಂಥ ಅದೇ ಮಾತನ್ನು ನಾವದರಲ್ಲಿ ಕೇಳಿದ್ರು. ಆದರೂ ಪೊಳಲಿ ಕ್ಷೇತ್ರದ ಮರ್ಯಾದೆಯ ಪ್ರಶ್ನೆ, ಇದನ್ನು ನಾನು ಹೋಗಲಿಕ್ಕೆ ಬಿಡುವುದಿಲ್ಲ ಎನ್ನುವುದಾಗಿ ಹೇಳಿ ಆ ಸೀತೆಯ ಪಾತ್ರವನ್ನು ಅತ್ಯದ್ಭುತವಾಗಿ ಮಾಡಿದ್ದಾರೆ. ಅದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಬೇಕು. ನಮ್ಮ ಯಕ್ಷಕಲಾ ಪೊಲಲಿಯಿಂದ ಸನ್ಮಾನಿತರಾದವರು ಅವರು ಕೂಡ 2022ನೇ ಇಸವಿ 7ನೇ ತಿಂಗಳು 7ನೇ ತಾರೀಕಿನಂದು ಪರಮಾತ್ಮನ ಪಾದ ಸೇರಿದರು. ಅನೇಕ ಪ್ರಶಸ್ತಿಗಳನ್ನು ಪಡೆದರು. ಕೊನೆಯ ಪ್ರಶಸ್ತಿಯಾಗಿ ಪುಳಿಂಚ ರಾಮಯ್ಯ ಶೆಟ್ಟಿ ಅವರು ನೆನಪಿನಲ್ಲಿ ಕೊಡುವಂತಹ ಅವರ ಮಗ ಕೊಡಮಾಡುವಂತಹ ಪ್ರಶಸ್ತಿಯನ್ನು ಪಡೆದು ಅವರು ಇದೀಗ ಸ್ವರ್ಗಸ್ಥರಾಗಿದ್ದಾರೆ. ಅವರ ನೆನಪನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ಮತ್ತೊಬ್ಬರು ನಾವು ನೆನಪಿಸಲೇಬೇಕಾದಂತಹ ಕಟೀಲು ಕರ್ನಾಟಕ ಮೇಳದ ಹಿರಿಯ ಕಲಾವಿದ ತೋಡಿಕಾನ ವಿಶ್ವನಾಥ ಗೌಡರು. ಶ್ರೀಪಾತ್ರದ ಮೂಲಕ ಜನಾನುರಾಗಿಯಾದ ಶ್ರೀಯುತರು 23/8/1953ರಂದು ಸುಬ್ಬಪ್ಪ ಗೌಡ ರಾಮಕ್ಕೆ ದಂಪತಿಯ ಸುಪುತ್ರರಾಗಿ ಈ ಭೂಮಿಯ ಬೆಳಕನ್ನು ಕಂಡು ಪ್ರೌಢ ಶಿಕ್ಷಣವನ್ನು ಪಡೆದು ಶ್ರೀ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದಲ್ಲಿ ಪಡ್ರೆ ಚಂದುಗುರುಗಳ ಶಿಷ್ಯರಾಗಿ ಯಕ್ಷ ಶಿಕ್ಷಣ, ಕರ್ನಾಟಕ 9 ವರ್ಷ, ಕದ್ರಿ, ಕುಂಬ್ಳೆ ಇದರಲ್ಲಿ 2 ವರ್ಷ ಸೇವೆ ಸಲ್ಲಿಸಿ ಕಟೀಲು ಮೇಳದಲ್ಲಿ 27 ವರ್ಷ, ಒಟ್ಟು 40 ವರ್ಷಗಳ ಕಲಾ ಸೇವೆಯನ್ನು ಮಾಡಿ ಒಳ್ಳೆಯ ಪಾತ್ರ ನಿರ್ವಹಣೆಯನ್ನು ಮಾಡಿದವರು. ಕೋಟಿ ಚೆನ್ನಯದ ಕಿನ್ನಿದಾರು, ಕಾಡಮಲ್ಲಿಗೆಯ ಮದನ ಕಿನ್ನೆ, ಹಾಗೆ ಕಟೀಲು ಮೇಳದಲ್ಲಿ ಎಲ್ಲ ಗರತಿ ಪಾತ್ರ. ಅದರಲ್ಲಿಯೂ ಕುಬಣೂರು ಶ್ರೀಧರರಾಯರ ಭಾಗವತಿಕೆಗೆ ಅವರ ದೇವಿ ಸುಬ್ರಾಯ ಹೊಳ್ಳರ ರಕ್ತ ಬೀಜ ಬಹಳ ಕಾಂಬಿನೇಷನ್ ಇತ್ತು. ಬಹಳ ಅದ್ಭುತವಾಗಿ ಆ ಪಾತ್ರವನ್ನು ನಿರ್ವಹಿಸಿದ್ರು. ಅಂತಹ ಒಬ್ಬ ಅದ್ಭುತ ಕಲಾವಿದ ಇದೇ 2022ರಲ್ಲಿ 63 ವರ್ಷ ಪ್ರಾಯದಲ್ಲಿ ಸ್ವರ್ಗಸ್ಥರಾಗಿದ್ದಾರೆ. ಅಂತಹ ಚೇತನಗಳನ್ನು ನಾನು ನೆನಪು ಮಾಡಿಕೊಂಡು ಅವರಿಗೆ ಎಲ್ಲರಿಗೂ ಮಹಾಮಾತೆಯು ಸಾಹಿತ್ಯವನ್ನು ಕರುಣಿಸಲಿ ಎನ್ನುವಂತಹ ಮಾತನ್ನು ಕೇಳುತ್ತಾ ಸಂಸ್ಮರಣಾ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕೆಯನ್ನಿಟ್ಟು ಈಗ ಗೌರವಾಭಿನಂದನೆಗೆ ನಾನು ಹೆಜ್ಜೆಯನ್ನು ಇಡ್ತಾ ಇದ್ದೇನೆ. ಇಂದು ನಾವು ಗೌರವಾಭಿನಂದನೆಯನ್ನು ಸಲ್ಲಿಸಲಿಕ್ಕಿರುವಂತಹ ಮಹಾನ್ ವ್ಯಕ್ತಿ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರು. ಪುರುಷೋತ್ತಮ ಪೂಂಜರ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಯಕ್ಷಗಾನ ರಂಗದಲ್ಲಿ ತೆಂಕು ಬಡಗು ಉಭಯ ತಿಟ್ಟಿನಲ್ಲಿ ಪೂಂಜರಂತಹ ಸರ್ವಸಮರ್ಥ ಭಾಗವತರು ಯಾರೂ ಇಲ್ಲ. ಇದನ್ನು ಎದೆ ತಟ್ಟಿ ಹೇಳ್ಬೋದು. ಒಬ್ಬ ಭಾಗವತರಾಗಿ, ಹಿಮ್ಮೇಳದ ಗುರುಗಳಾಗಿ, ಹಿಮ್ಮೇಳ ವಾದಕರಾಗಿ, ಯಕ್ಷಗಾನದ ನಿರ್ದೇಶಕರಾಗಿ, ಪ್ರಸಂಗಕರ್ತರಾಗಿ, ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ, ಹೀಗೆ ಎಲ್ಲ ರಂಗದಲ್ಲಿಯೂ ಪೂಂಜರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾವುದಾದ್ರೂ ಒಂದು ಕೊರತೆ ಇರ್ಬೋದು, ಪೂಂಜರಿಗೆ ಯಾವುದೂ ಇಲ್ಲ. ಅಂತಹ ಒಬ್ಬ ಅದ್ಭುತ ಭಾಗವತ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರು. ಅವರು ಕೂಡ ಕಳೆದ ವರ್ಷ ನಮ್ಮನ್ನು ಅಗಲಿದ್ದಾರೆ. ಅವರ ನೆನಪಿನಲ್ಲಿ ಅವರ ಶಿಷ್ಯಂದಿರು ಸ್ಥಾಪಿಸಿದಂತಹ ಸಂಸ್ಥೆ ಅಮ್ಮುಂಜೆ-ಯಕ್ಷಸದನ ಪ್ರತಿಷ್ಠಾನ ಬೊಟ್ಟಿಕೆರೆ ರಿಜಿಸ್ಟರ್ಡ್. ಇದು ಯಕ್ಷಗಾನ ರಂಗದ ಗುರುಕುಲವಾಗಬೇಕು. ಅಂತಹ ಸಂಸ್ಥೆಯನ್ನು ನಾವು ಗೌರವಿಸಬೇಕು. ಪೊಳಲಿ ಮಹಾಮಾತೆಯ ಪ್ರಸಾದವನ್ನು ಕೊಡಬೇಕು ಎನ್ನುವುದಾಗಿ ಯೋಚಿಸಿ ಅದರ ಅಧ್ಯಕ್ಷರಾಗಿ ಆ ಎಲ್ಲ ಶಿಷ್ಯಂದಿರ ಮಾತೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಮತಿ ಶೋಭಾ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ನಮ್ಮ ಕೇಳಿಕೆಯ ಮೇರೆಗೆ ಬಂದಿದ್ದಾರೆ. ಅವರನ್ನು ಗೌರವಾಭಿನಂದನ ಪೀಠಕ್ಕೆ ನಾವು ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರ ಮಾನಸ ಪುತ್ರರಾಗಿ ಅವರ ಎಲ್ಲ ಸೇವೆಯನ್ನು ಮಾಡಿದಂತಹ ದೀವಿತ್ ಕೋಟ್ಯಾನ್ರವರು, ಸಂಸ್ಥೆಯ ಸದಸ್ಯರಾದ ಕುಮಾರಿ ತ್ರಿಷಾ ಹಾಗೂ ಕೃಪಾ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಎಂಬ ಹೆಸರಿನಲ್ಲಿ ಅಂತರ್ಗತವಾಗಿರುವ 3 ಶಬ್ದಗಳು ಯಕ್ಷಗಾನ ರಂಗದ 50 ವರ್ಷಗಳ ಇತಿಹಾಸದ ರಾಜಪಥದಲ್ಲಿ ವಾಮನನ ತ್ರಿವಿಕ್ರಮ ಹೆಜ್ಜೆಗಳಾಗಿ ದಾಖಲಾಗ್ತದೆ.
ಯಕ್ಷಗಾನವನ್ನು ಸಮಗ್ರ ರಂಗಭೂಮಿ, ಟೋಟಲ್ ಥಿಯೇಟರ್ ಎಂದು ಸರ್ವಾಂಗೀಣ ಲಲಿತ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯವಾದನ, ಶಿಲ್ಪ ಇತ್ಯಾದಿ ಎಂದು ವಸ್ತುಕ ವರ್ಣಗಳ ಸಾಹಿತ್ಯವೆಂದು ಬಗೆಬಗೆಯಲ್ಲಿ ನಿರ್ವಹಿಸಲಾಗುತ್ತದೆ. ಅನೇಕ ಮಹೋನ್ನತ ಕಲಾವಿದರು ಇವುಗಳಲ್ಲಿ ಯಾವುದಾದರೊಂದರಲ್ಲಿ ಅಥವಾ ಕೆಲವು ಅವಯವಗಳಲ್ಲಿ ಸಿದ್ಧಿಯನ್ನು ಪಡೆದವರಾಗಿರ್ತಾರೆ. ಯಕ್ಷಗಾನದ ಶರೀರದ ಸರ್ವ ಅಂಗಗಳಲ್ಲಿ ಶರೀರದಿಂದ ತೊಡಗಿ ಬೆರಳ ತುದಿಗಳ ಮಿಡಿತ ಹಾಗೂ ಉಂಗುಷ್ಟಗಳ ತುಡಿತದವರೆಗೆ ಆವಾಹನೆಗೊಂಡು ಯಕ್ಷ ಪುರುಷೋತ್ತಮನಾಗಿ ಹಿಮ್ಮೇಳ ಮುಮ್ಮೇಳಗಳಲ್ಲಿ ಸಮಾನರಾಗಿ ಬೆಳಗಿದವರು ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರು. ಅಭಿನವ ವಾಲ್ಮೀಕಿ ಯಕ್ಷಗಾನದ ರಂಗ ಸವ್ಯಸಾಚಿ ಎನ್ನುವಂತಹ ಮಾತನ್ನು ಗಳಿಸಿದವರು. ಮತಂಗ ಮುನಿಯ ಶಬರಿಗೆ ಹೇಳಿದಂತಹ ಕೊನೆಯ ಮಾತು, ಈ ಮನೆ ಮುಂದೆ ಗುರುಕುಲವಾಗಬೇಕು. ಪೂಂಜರು ಶೋಭಕೆಯಲ್ಲಿ ಇದೇ ಮಾತನ್ನು ಹೇಳಿದ್ರು. ಈ ಪ್ರಸ್ತುತಿ ಮಾತಂಗ ಕನ್ಯೆಯಲ್ಲಿ ಬರ್ತದೆ. ಮಾಣಿಷಾದದಲ್ಲಿ ಸೀತೆ ತನ್ನೀರುವರು ಮಕ್ಕಳನ್ನು ಶ್ರೀರಾಮನ ಮಡಿಲಲ್ಲಿಟ್ಟು ಭೂಗತಳಾದಳು. ಇಲ್ಲಿ ಪೂಂಜರು ತನ್ನೀರುವರು ಮಕ್ಕಳು ಜೀವಿತೇಶ್ ಹಾಗೂ ಪರೀಕ್ಷಿತ್ ಎಂಬ ಇಬ್ಬರು ಮಕ್ಕಳನ್ನು, ತಮ್ಮ ಮಾನಸ ಪುತ್ರ ದೀವಿತ್ ಕೋಟ್ಯಾನ್ ಪೆರಾಡಿಯನ್ನು ಹಾಗೂ ತಮ್ಮ ಮಕ್ಕಳಂತಿರುವ ಅನೇಕ ಶಿಷ್ಯಂದಿರನ್ನು ಪೂಂಜರ ಜೀವನದ ಕಾವ್ಯನಾಯಕಿಯಾದ ಶೋಭಕ್ಕೆಯ ಮಡಿಲಲ್ಲಿಟ್ಟು ಜಗದಾಂಬೆಯ ಮಡಿಲನ್ನು ಸೇರಿದ್ರು. ಶೋಭಕ್ಕೆ ಈಗ 2 ಮಕ್ಕಳ ತಾಯಿಯಲ್ಲ, ಹಲವು ಮಕ್ಕಳ ತಾಯಿ. ಪೊಲಳಿಯಲ್ಲಿ ಅಂಬುರ್ಹ ಲವ ಅಂಬುರ್ಹ ಕುಶ ಎಂಬ 31 ಪ್ರಸಂಗಗಳ ಪುಸ್ತಕ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರ ಆಶಯದಲ್ಲಿ ಪಟ್ಲ ಫೌಂಡೇಶನ್ನ ಪೊಲಳಿ ಘಟಕದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅದು ಪೊಲಳಿ ಮಹಾಮಾತೆಯ ಸನ್ನಿಧಿಯಲ್ಲಿ ಬಿಡುಗಡೆಗೊಂಡಿತ್ತು. ನಮ್ಮ ಭಾಗ್ಯವೋ ಏನೋ ಅಂತಹ ಪುಣ್ಯ ಸ್ಥಳದಲ್ಲಿ ಅದು ಬಿಡುಗಡೆಯಾಗುವಂತಹ ಭಾಗ್ಯ ನಮಗೆ ಸಿಕ್ಕಿತ್ತು. ಪೂಂಜರ ಕೊನೆಯ ಗಳಿಗೆಯಲ್ಲಿ ಆಸ್ಪತ್ರೆಯಲ್ಲಿರುವಾಗ ಶೋಭಕ್ಕೆಯನ್ನು ಕರೆದು ಆ ಅಂಬುರ್ಹ ಲವ ಮತ್ತು ಕುಶ ಎನ್ನುವ 2 ಪುಸ್ತಕಗಳನ್ನು ತನ್ನ ಕೈಯಲ್ಲಿಟ್ಟು ದುರ್ಗೆಯನ್ನು ನೆನಪು ಮಾಡುತ್ತಾ ಅವರು ಇಹಲೋಕವನ್ನು ತ್ಯಜಿಸಿದವರು. ಅಂತಹ ಶ್ರೇಷ್ಠ ಸಾಹಿತ್ಯ ವಿದ್ವಾಂಸ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರ ನೆನಪಿನ ಕೂಸಾದಂತಹ ಈ ಅಂಬುರ್ಹ ಯಕ್ಷ ಸದನ ಪ್ರತಿಷ್ಠಾನ ಬೊಟ್ಟಿಕೆರೆ ಇವರಿಗೆ ಈ ಗೌರವಾಭಿನಂದನೆಯನ್ನು ಸಲ್ಲಿಸುತ್ತಾ ಸಾವಿರ ಸಂಖ್ಯೆಯಲ್ಲಿ ಬೊಟ್ಟಿಕೆರೆಯ ಅಂಬುರ್ಹ ಯಕ್ಷ ಸದನದಲ್ಲಿ ವಿದ್ಯಾರ್ಥಿಗಳು ಹುಟ್ಟಿ ಬರಲಿ, ಪೂಂಜರ ಆ ಸಾಧನೆ ಏನಿದೆಯೋ ಅದನ್ನು ಮೆರೆಸುವಂತಾಗಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಒಮ್ಮೆ ಜೋರಾದ ಕರತಾಡನದೊಂದಿಗೆ ಅಂಬುರ್ಹ ಯಕ್ಷ ಸದನಕ್ಕೆ ನಾವೆಲ್ಲ ಗೌರವವನ್ನು ಸಲ್ಲಿಸೋಣ.